ಕೋಟೆಕಾರ್ ಬೀರಿಡ್ ಕೇಂದ್ರ ಕಚೇರಿಯನ್ನು ಪಡೆದು ಪುನಃ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಜನಕುಲ ಉಪಯೋಗಗಾದ ಬ್ಯಾಂಕಿಂಗ್ ಕ್ಷೇತ್ರಡೆ ಸುರತ ಸರ್ತಿಗಾದ ಹೊಸ ಪ್ರಯೋಗವನ್ನು ಮಲ್ತಂದುಂಡು. ಕೋವಿಡ್-19 ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಬ್ಯಾಂಕ್ ಪಂಪಿನ ಘೋಷವಾಕ್ಯಡು ತನ್ನ ಗ್ರಾಹಕ ಬಂಧುಲೆಗೆ ಮಲ್ಲ ಉಪಕಾರ ಆಪಿನ ಸೇವೆಗೆ ದುಂಬಾತಂಡು. ಕೊರೋನಾ ವೈರಸ್ ಪರಿಣಾಮಕಾರಿಯಾದ ತಡೆಗಟ್ಟರೆ ಲಾಕ್ಡೌನ್ ಪೊರ್ತುಡು ಕಾಂಡೆ 10 ಗಂಟೆ ಹಿಡಿದು ಮಧ್ಯಾಹ್ನ 2 ಗಂಟೆ ಮುಟ್ಟ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಕಾರ್ಯಾಚರಣೆ ಮಲ್ತೊಂದುಂಡು. ಈ ಪೊರ್ತುಡು ಖಾತೆದಾರರು ಬ್ಯಾಂಕ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಮೊಬೈಲ್ ಸಂಖ್ಯೆ 985657 ಬೊಕ್ಕ ಶಾಖಾಧಿಕಾರಿ ರಾಜೇಶ್ ಮೊಬೈಲ್ ಸಂಖ್ಯೆ 9591 ಮೊಕ್ಲೆಯನ್ನು ಸಂಪರ್ಕಿಸಾಂಡ ನಿಖಲ್ನ ಖಾತೆಡು ಉಪ್ಪುನ ಕಾಸನು ಪಿಗ್ಮಿಡು ಉಪ್ಪುನ ಕಾಸನು ನಿಖಲ ಎಲ್ಲ ಬಾಕಿಲಿಗೆ ಕಂತು ಮುಟ್ಟಾವನ ವ್ಯವಸ್ಥೆಯನ್ನು ಮಲ್ತದೇರು. ತಂಗಲ್ನ ಖಾತೆದಾರರಿಗೆ ಲಾಕ್ಡೌನ್ ಪೊರ್ತುಡು ಒವೇ ತೊಂದರೆ ಆಯರೆ ಬಲ್ಲಿ ಪಂಪಿನ ಉದ್ದೇಶಡು ಈ ಸೇವೆಯನ್ನು ಶುರು ಮಲ್ತದ ಪಂಡದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು ತೆರಿಪಾದೇರು. ಕೊರೋನಾ ಎಂಬೊಂದು ಸಾಂಕ್ರಾಮಿಕ ರೋಗವು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಸರ್ಕಾರದ ಲಾಕ್ಡೌನ್ದಾಗಿ ಜನರು ತಮ್ಮ ಅಗತ್ಯ ವಸ್ತುಗಳಿಗೆ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ. ಇಂತಹ ಸಂದರ್ಭವನ್ನು ತಮ್ಮ ಬ್ಯಾಂಕ್ ಮನಗಂಡು ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಖಾತೆಯಲ್ಲಿರುವ ಹಣ, ಅವರ ಪಿಗ್ಮಿಯಲ್ಲಿರುವ ಹಣ, ಬೇಕಿದ್ದರೆ ಬಂಗಾರದ ಸಾಲ, ಜ್ಯುವೆಲ್ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಸರ್ಕಾರದ ಕಾನೂನು ಪ್ರಕಾರ ಸದಸ್ಯರು ಮತ್ತು ಗ್ರಾಹಕರು ಈ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿ ಈ ಸದುಪಯೋಗವನ್ನು ಪಡೆಯಬೇಕಾಗಿ ವಿನಂತಿಸ್ತೇನೆ. ಬ್ಯಾಂಕ್ದ ಇತಿಹಾಸಡೆ ಇನ್ನೊಂದು ಅಪರೂಪದ ಬೊಕ್ಕ ಎಡ್ಡೆ ಸೇವೆ ಖಾತೆದಾರರಿಗೆ ಅಕಲ್ನ ಖಾತೆದ ಪಿಗ್ಮಿದ ಕಾಸು ಇಂದ ತೊಟ್ಟಿಗೆ ಬಂಗಾರದ ಸಾಲ ಇಂಜಿತಿ ಸೇವೆಲ್ಲ ಇಲ್ಲ ಬಾಕಿಲಿಗೆ ಪೋದು ಒದಗಾವ ಗ್ರಾಹಕರ ತಂಕಲ್ನ ಖಾತೆದ ಸಂಖ್ಯೆ ಬೊಕ್ಕ ಶಾಖೆಯನ್ನು ತೆರಿಪಾಂಡ ಮೊಬೈಲ್ಗೆ ಕರೆ ಮಲ್ತನ ಈ ಸೇವೆಯನ್ನು ಒದಗಾವ ಪಂಡದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಹರ್ಷವರ್ಧನ್ ತೆರಿಪಾದೇರು. ಕೊರೋನಾ ವೈರಸ್ ವಿಶ್ವದಾದ್ಯಂತ ಹರಡುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲ ವಿಭಾಗದ ಜನರಿಗೆ ಹೊರಗಡೆ ಬಂದು ವ್ಯವಹಾರ ಮಾಡಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಎಂಬ ಘೋಷವಾಕ್ಯದೊಂದಿಗೆ ಮನೆ ಬಾಗಿಲಿಗೆ ತಮ್ಮ ಖಾತೆಯ ಹಣವನ್ನು, ಚಿನ್ನಾಭರಣ, ಈಡಿನ ಸಾಲ ಹಾಗೂ ಇನ್ನಿತರ ಸೇವೆಗಳನ್ನು ಮನೆ ಬಾಗಿಲಿಗೆ ಕೊಂಡೋಗುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಘವು ಹಮ್ಮಿಕೊಂಡಿದೆ. ಇದರ ಪ್ರಯೋಜನವನ್ನು ಸಂಘದ ಸದಸ್ಯರು ಹಾಗೂ ನಮ್ಮ ಹಿತೈಷಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಸಂಘ ಮೂಲಕ ವಿನಂತಿ ಮಾಡುತ್ತಿದ್ದೇನೆ. ಈ ರೀತಿಯ ಒಂದು ಪ್ರಯೋಗವು ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘವು ಮಾಡುತ್ತಿರುವಂಥದ್ದು ಪ್ರಪ್ರಥಮವಾಗಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷವಾಗುತ್ತಿದೆ.